ದೃಶ್ಯ ಮೂವೀಸ್ ಬ್ಯಾನರ್ ಅಲ್ಲಿ ದಯಾನಂದ್ ಎಸ್ ರೈ ನಿರ್ಮಾಣದಲ್ಲಿ ತಯಾರಾಗಿರುವ ಸಿನಿಮಾ ಪೆನ್ಸಿಲ್ ಬಾಕ್ಸ್ ಕನ್ನಡ ಚಲನಚಿತ್ರದ ಚಿತ್ರೀಕರಣ ಸಂಪೂರ್ಣಗೊಂಡು ಬಿಡುಗಡೆಗೆ ಸಿದ್ಧವಾಗಿ ನಿಂತಿದೆ. ಸಣ್ಣ ಪೆನ್ಸಿಲ್ ಬಾಕ್ಸ್ನಲ್ಲಿ ಅಡಗಿರುವ ಸಾವಿರ ವಿಷಯಗಳನ್ನು ತಿಳಿಸಲು ಮುಂದಾಗಿದೆ ಈ ಚಿತ್ರ. ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಡ್ಯಾನ್ಸ್ ಹಾಗೂ ಭರ್ಜರಿ ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಕರ್ನಾಟಕದಲ್ಲಿ ಮನೆ ಮಾತಾದ ದೀಕ್ಷಾಡ್ರೈ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ಈ ಚಿತ್ರದಲ್ಲಿ ಕರಾವಳಿಯ ನಟರಾದ ಅರವಿಂದ್ ಬೋಳಾರ್, ಭೋಜರಾಜವಾಮಂಜೂರು ಹಾಗೂ ರಮೇಶ್ ರೈ ಕುಕ್ಕುವಳ್ಳಿ ಮುಂತಾದವರ ಅಭಿನಯವಿದೆ. ಚಿತ್ರವನ್ನು ಸಂಪೂರ್ಣವಾಗಿ ಕರಾವಳಿಯ ಸುಂದರ ತಾಣಗಳಲ್ಲಿ ಚಿತ್ರೀಕರಿಸಲಾಗಿದೆ. ಕರಾವಳಿಯ ಜನರು ಕಾಯುತ್ತಿರುವ ಪೆನ್ಸಿಲ್ ಬಾಕ್ಸ್ ಚಿತ್ರ ಇದೇ ತಿಂಗಳ 29ರಂದು ಕರಾವಳಿಯಾದ್ಯಂತ ಬಿಡುಗಡೆಯಾಗುತ್ತಿದೆ. ಎಲ್ಲಿದೆ ಸಮಾನತೆ? ಕ್ಲಾಸ್ ರೂಮ್ ಇದು. ನಿಮ್ಮ ಬೊಬ್ಬೆ ಆಫೀಸಿಗೆ ಕೇಳಿಸ್ತಾ ಉಂಟು. ನಿನ್ನ ಸೆಂಟಿಮೆಂಟ್ ಡೈಲಾಗ್ ಎಲ್ಲ ನನಗೆ ಬೇಕಾಗಿಲ್ಲ.